ನಮಸ್ಕಾರ ವೀಕ್ಷಕರೇ, ವೇದಂ ಆರೋಗ್ಯ ಅರ್ಪಿಸುವಂತಹ ಆಯು ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಇತ್ತೀಚಿನ ದಿನಗಳಲ್ಲಿ ಫುಡ್ ಸ್ಟೈಲ್ ಆಗಿರ್ಬೋದು, ಜೊತೆಗೆ ಲೈಫ್ ಸ್ಟೈಲ್ ಆಗಿರ್ಬೋದು, ಇವೆಲ್ಲದರಿಂದಾಗಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗ್ತನ್ನ ನೋಡ್ಬೋದು. ಸೊ ಅಂತಹ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಯಾವ ರೀತಿಯ ಪರಿಹಾರ ಇದೆ, ಜೊತೆಗೆ ಯಾವ ರೀತಿಯ ಚಿಕಿತ್ಸೆಗಳನ್ನು ನೀಡಲಾಗುತ್ತೆ, ಸೊ ಈ ಎಲ್ಲದರ ಕುರಿತಾಗಿ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವೇದಂ ಆರೋಗ್ಯ ಆಸ್ಪತ್ರೆಯ ಡಾಕ್ಟರ್ ಸಚಿನ್ ಅಡ್ಕ ಅವರಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಈ ಒಂದು ಆರೋಗ್ಯ ಸಮಸ್ಯೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಸ್ ಡಾಕ್ಟರ್, ಮೊದಲ ಕಾರ್ಯಕ್ರಮಕ್ಕೆ ನಮಸ್ತೆ. ಎಸ್, ಆಯುರ್ವೇದದಲ್ಲಿ ಸಾಕಷ್ಟು ಚಿಕಿತ್ಸೆಗಳನ್ನ ನೋಡ್ಬೋದು, ಜೊತೆಗೆ ಆಯುರ್ವೇದದಲ್ಲಿ ಸಾಕಷ್ಟು ಆರೋಗ್ಯ ಸಂಬಂಧಿತ ವಿಚಾರಗಳ ಬಗ್ಗೆ ಅಂದ್ರೆ ಸಾಕಷ್ಟು ಚಿಕಿತ್ಸೆಗಳನ್ನ ಕೂಡ ನೋಡ್ಬೋದು. ಸೊ ಮೊದಲನೇದಾಗಿ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಹೇಳೋದಾದ್ರೆ ಪಂಚಕರ್ಮ ಅಂದ್ರೆ ಏನು ಅಂತ? ಎಲ್ಲ ವೀಕ್ಷಕರಿಗೆ ನಮಸ್ತೆ. ನೀವೊಂದು ಕೇಳ್ತಿರೋದೊಂದು ತುಂಬ ವ್ಯಾಲ್ಯೂಡ್ ಕ್ವಶನ್. ಬಿಕಾಸ್ ನಾವು ಸಹ ನಮ್ಮ ಪ್ರಾಕ್ಟೀಸಲ್ಲಿ ಕೂತಿದ್ದಾಗ ಡಾಕ್ಟರ್ ಒಂದು ಪೇಷಂಟ್ ಬಂದು ಕೇಳ್ತಾರೆ, ಡಾಕ್ಟರ್ ನಂಗೊಂದು ಪಂಚಕರ್ಮ ಮಾಡಬೇಕು ಅಂತ ಒಂದು ಕಾಮನ್ ಆಗಿರುವಂಥ ಒಂದು, ಬಿಕಾಸ್ ಎಲ್ಲ ಟಿ ವಿಯಲ್ಲಿ ಅಲ್ಲಿ ಇಲ್ಲಿ ನೋಡ್ತಾರೆ ಪಂಚಕರ್ಮ 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 ಅಂತ ಹೇಳಿ, ಬಟ್ ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ನಾವು ಪ್ರಾಕ್ಟೀಸ್ ಮಾಡುವಾಗ ಸಹ ಕೆಲವರು ಬಂದು ಡೈರೆಕ್ಟ್ ಆಗಿ ಕೇಳ್ತಾರೆ, ಡಾಕ್ಟರ್ ನಮಗೆ ಪಂಚಕರ್ಮ ಮಾಡಬೇಕು ಅಂತ ಹೇಳುವಂಥದ್ದು. ಇಲ್ಲಿ ಪಂಚ ಅಂತ ಹೇಳುವಂಥದ್ದು ಐದು ಅಂತ ಮೀನಿಂಗ್ ಕೊಡ್ತದೆ. ಕರ್ಮ ಅಂತ ಹೇಳುವಂಥಕ್ಕೆ ನಾವು ಚಿಕಿತ್ಸೆ ಅಂದರೆ ಬೇರೆ ಬೇರೆ ಚಿಕಿತ್ಸೆಗಳಿಗೆ ನಾವು ಈ ಕರ್ಮ ಅಂತ ಹೇಳುವಂಥ ಒಂದು ಮೀನಿಂಗ್. ಸೊ ಪಂಚಕರ್ಮ ಅಂತ ಹೇಳುವಾಗ ಇಲ್ಲಿ 5 ಥರದ ಚಿಕಿತ್ಸೆಗಳಿದೆ. ಅಂದರೆ ಅಲ್ಲಿ ವಮನ ಅಂತ ಹೇಳುವಂಥ ಚಿಕಿತ್ಸೆ ಇರ್ಬೋದು, ಅಂದರೆ ವಾಂತಿ ಮಾಡೋ ಮೂಲಕ, ಅಂದರೆ ನಮ್ಮ ದೇಹದಲ್ಲಿರುವಂಥ ಕಶ್ಮಲಗಳನ್ನು ದೇಹದಿಂದ ಹೊರಗೆ ತೆಗೆಯುವಂಥ ಒಂದು ಚಿಕಿತ್ಸೆ, ಅಂದರೆ ವಾಂತಿ ಮಾಡಿಸುವ ಮೂಲಕ. ಅದೇ ರೀತಿ ಭೇದಿ ಮಾಡಿಸುವ ಮೂಲಕ, ಅಂದರೆ ದೇಹದಲ್ಲಿರುವಂಥ ಕಶ್ಮಲಗಳು ಇರ್ಬೋದು, ಅದೇ ರೀತಿ ಪಿತ್ತದ ಅಂಶಗಳನ್ನು ತೆಗಿಲಿಕ್ಕೆ ಬೇಕಾಗಿರುವಂಥ ಒಂದು ವಿರೇಚನ ಅಂತ ಹೇಳುವಂಥ ಒಂದು ಚಿಕಿತ್ಸೆ. ಅದೇ ರೀತಿ ಮೂಗಿಗೆ ಹಾಕುವಂಥ ಒಂದು ನಸ್ಯ ಅಂತ ಹೇಳುವಂಥ ಒಂದು ಚಿಕಿತ್ಸೆ. ಈ ಬಸ್ತಿ ಅಂತ ಹೇಳುವಂಥ ಚಿಕಿತ್ಸೆ, ಅಂದರೆ ಆಸ್ಥಾಪನ ಬಸ್ತಿ ಮತ್ತು ಅನುವಾಸನ ಬಸ್ತಿ ಅಂತ ಹೇಳುವಂಥ ಈ 5 ಕರ್ಮಗಳು, 5 ಚಿಕಿತ್ಸೆಗಳಿದೆ. ಇದಕ್ಕೆ ನಾವು ಪಂಚಕರ್ಮ ಅಂತ ಹೇಳ್ತೇವೆ. ಸೊ ಒಂದು ಪೇಷಂಟ್ ಬಂದಾಗ ನಾವೆಲ್ಲ ಈ ಕ್ರಿಯೆಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಪೇಷಂಟಿಗೆ ಯಾವ ಥರದ ಚಿಕಿತ್ಸೆ ಬೇಕು, ಅಥವಾ ಸೀಸನ್ ವೈಸ್, ಈಗ ಶರದ್ ಋತು ಅಲ್ಲಿ ನಾವು ವಿರೇಚನ ಅಂತ ಹೇಳುವಂಥ ಚಿಕಿತ್ಸೆ ಮಾಡಬೇಕು. ಅಂದರೆ ಈ ಪಿತ್ತ ಎಲ್ಲ ವೃದ್ಧಿಯಾಗಿರುತ್ತೆ. ಈಗ ವಸಂತ ಕಾಲ ಬಂದಾಗ ವಾಂತಿ ಮಾಡಿಸೋದು ತುಂಬ ಒಳ್ಳೆಯ ಇರುವಂಥ ಒಂದು ಚಿಕಿತ್ಸೆ. ವರ್ಷ ಋತು ಬರುವಾಗ ನಾವು ಬಸ್ತಿ ಚಿಕಿತ್ಸೆ ಇರ್ಬೋದು, ಅದೇ ರೀತಿ ಈ ನಸ್ಯ ಚಿಕಿತ್ಸೆಗಳನ್ನು ನಾವು ಕಾಮನ್ ಆಗಿ ಮಾಡ್ತೇವೆ. ಸೊ ಇದು ಋತು ಅನುಸಾರವಾಗಿ, ಅಂದರೆ ಯಾವುದೋ ಒಬ್ಬ ಮನುಷ್ಯನಿಗೆ ಕಾಯಿಲೆ ಇಲ್ಲದ್ರೂ ಸಹ ಅವನು ಆ ಚಿಕಿತ್ಸೆಗಳನ್ನು ತಗೊಳ್ಬೋದು. ಅಂದರೆ ಮುಂದೆ ಯಾವುದು ಕಾಯಿಲೆ ಬರಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದ ಆ ಚಿಕಿತ್ಸೆ ತಗೊಳ್ಬೋದು. ಅದೇ ರೀತಿ ಒಂದು ಕಾಯಿಲೆ ಬಂದಾಗ, ಒಂದು ಮನುಷ್ಯನಿಗೆ ಯಾವುದೇ ಕಾಯಿಲೆ ಬಂದಾಗ ನಾವು 2 ಥರದ ಚಿಕಿತ್ಸೆ ಮಾಡ್ತೇವೆ. ಒಂದು ಸಂಶಮನ ಮತ್ತು ಸಂಶೋಧನ ಅಂತ ಹೇಳಿ. ಸಂಶಮನ ಅಂದರೆ ನಮ್ಮ ದೇಹದಲ್ಲಿರುವಂತಹ ದೋಷಗಳು, ಯಾವಾಗ ನಮ್ಮ ತ್ರಿದೋಷಗಳಲ್ಲಿ ವಾತ ಅಥವಾ ಪಿತ್ತ ಅಥವಾ ಕಫ ಅಥವಾ ಧಾತುಗಳಲ್ಲಿ ಇಂಬ್ಯಾಲೆನ್ಸ್ ಆಗಿ ನಮಗೆ ಕಾಯಿಲೆಗಳು ಬರ್ತದೆ. ಸೊ ಆ ಕಾಯಿಲೆಗಳನ್ನು ಸಂಶಮನ ಮಾಡಲಿಕ್ಕೆ, ಅಂದರೆ ಕಮ್ಮಿ ಮಾಡಲಿಕ್ಕೆ ನಾವು ಔಷಧಿಗಳನ್ನು ಕೊಡ್ತೇವೆ. ಔಷಧಿಗಳಲ್ಲಿ ಮುಖ್ಯವಾಗಿ ಈ ಕಷಾಯ ಇರ್ಬೋದು, ಗುಳಿಗೆ ಇರ್ಬೋದು, ಬೇರೆ ಬೇರೆ ಔಷಧಿಗಳನ್ನು ಕೊಡುವ ಮೂಲಕ ನಾವು ಆ ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾವಾಗ ಅದರಲ್ಲಿ ನಮಗೆ ಸಾಧ್ಯ ಆಗೋದಿಲ್ಲ, ಅವರಿಗೆ ಈ ಸಂಶೋಧನ ಅಂದರೆ ಶೋಧನ ಮಾಡಬೇಕು, ದೇಹದಲ್ಲಿರುವಂಥ ಈ ಕಾಯಿಲೆಗಳ ಕಾರಣ ಆಗಿರುವಂಥ ಕಾರಣಗಳನ್ನು ನಾವು ಕಂಪ್ಲೀಟಾಗಿ ಹೊರಗೆ ಹಾಕಬೇಕು ಅಂತ ಹೇಳುವಂಥ ಉದ್ದೇಶ ಬಂದಾಗ ಆಗ ನಾವು ಪಂಚಕರ್ಮ ಅಂತ ಹೇಳುವಂಥ ಚಿಕಿತ್ಸೆಗಳನ್ನು ಮಾಡ್ತೇವೆ. ಪಂಚಕರ್ಮದಲ್ಲಿ ಹೇಳಿದಂಥ ಬೇರೆ ಬೇರೆ ಚಿಕಿತ್ಸೆಗಳು ಏನಿದೆ, ಆ ಕಾಯಿಲೆಗೆ ಏನು ಆ ಚಿಕಿತ್ಸೆ ಬೇಕು, ಆ ಒಂದು ಚಿಕಿತ್ಸೆಯನ್ನು ನಾವು ಮಾಡ್ತೇವೆ. ಎಲ್ಲ ಚಿಕಿತ್ಸೆ ಮಾಡೋದಿಲ್ಲ. ಈ 5 ಚಿಕಿತ್ಸೆ ಏನಿದೆ ಅದನ್ನು ಒಮ್ಮೆಲೆ ಬಂದ ಕೂಡಲೇ, ಯಾವುದೋ ಒಂದು ಪೇಷಂಟ್ ಬಂದ ಕೂಡಲೇ ಅವರಿಗೆ ಈ ಪಂಚಕರ್ಮ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಕಾಯಿಲೆಗೆ ಆ ಕಾಯಿಲೆಗೆ ಯಾವ ಚಿಕಿತ್ಸೆ ಬೇಕು, ಆ ಕಾಯಿಲೆಗೆ ಯಾವ ಚಿಕಿತ್ಸೆ ತಗೊಂಡ್ರೆ ಅವನಿಗೆ ಗುಣ ಆಗ್ತದೆ ಅಂತ ಹೇಳುವಂತ ಪಂಚಕರ್ಮದಲ್ಲಿರುವಂತಹ ಒಂದು ಯಾವುದಾದ್ರೂ ಒಂದು ಚಿಕಿತ್ಸೆ ನಾವು ಮಾಡಿ ಗುಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಎಸ್ ಡಾಕ್ಟರ್, ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ವಿ. ಇನ್ನು ಯಾವೆಲ್ಲ ರೋಗಕ್ಕೆ ಯಾವೆಲ್ಲ ರೀತಿಯ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಲಾಗುತ್ತೆ? ಅದೇ, ಈಗ ನಾವು ಪಂಚಕರ್ಮದಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳಿದೆ. ಮುಖ್ಯವಾಗಿ ನಾವು ಈ ತಲೆ ಭಾಗದಲ್ಲಿ ಬರುವಂತಹ ತಲೆನೋವು ಅಂತ ಹೇಳ್ತೇವೆ ಕಾಮನ್ ಆಗಿ. ಅದು ಬೇರೆ ಬೇರೆ ಕಾಯಿಲೆಗಳಿಂದ, ಬೇರೆ ಬೇರೆ ತೊಂದರೆಯಿಂದ ನಮಗೆ ತಲೆನೋವು ಬರ್ತದೆ. ಇತ್ತೀಚೆಗೆ ಅದು ಸಾಮಾನ್ಯ ಕೂಡ ಕಾಮನ್ ಆಗಿ ಬರುವಂಥದ್ದು ಸ್ಟ್ರೆಸ್ ಇಂಡ್ಯೂಸ್ಡ್ ಹೆಡ್ಏಕ್ ಬರ್ತದೆ. ಅಲ್ಲಿ ಮುಖ್ಯವಾಗಿ ನಮ್ಮ ತಲೆಯ ಹಿಂಭಾಗದಲ್ಲಿ ತಲೆನೋವು ಬರ್ತದೆ. ಅದಕ್ಕೆ ನಾವು ಸ್ಟ್ರೆಸ್ ಇಂಡ್ಯೂಸ್ಡ್ ಹೆಡ್ಏಕ್ ಅಂತ ಹೇಳ್ತೇವೆ. ಅದೇ ರೀತಿ ಮುಂದೆ ನಮ್ಮ ತಲೆಯ ಮುಂಭಾಗದಲ್ಲಿ ಬರುವಂತ, ಅದೇ ರೀತಿ ಕಣ್ಣಿನ ಒಳಗಡೆ ಕಫೆ ತುಂಬಿ ನಮ್ಮ ಮೂಗೆಲ್ಲ ಬ್ಲಾಕ್ ಆಗಿ ಕಣ್ಣಿನ ಒಳಗಡೆ ಕಫೆ ತುಂಬಿ ಈ ಸೈನೋಸೈಟಿಸ್ ಅಂತ ಹೇಳುವಂತ ಸೈನಸ್ ತೊಂದರೆ ಬರ್ತದೆ. ಸೊ ಇದರಲ್ಲಿ ಮುಖ್ಯವಾಗಿ ಅವರಿಗೆ ಬಿಸಿಲು ನೋಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಒಳಗೆ ಜ್ವರ ಬಂದಾಗಿ ಇರ್ತದೆ. ಅದೇ ರೀತಿ ಅವರಿಗೆ ಒಂದು
ಕಣ್ಣಿನ ಒಳಭಾಗದಲ್ಲಿ ತಲೆ ಭಾರ ಆಗುವಂಥದ್ದು ಇರ್ಬೋದು. ಇದಕ್ಕೆ ನಾವು ಅದೇ ರೀತಿ ಅವರಿಗೆ ಆಗಾಗ ಮೂಗು ಕಟ್ಟುವಂಥದ್ದು ಇರ್ಬೋದು. ಇದನ್ನು ನಾವು ನೋಡುವಾಗ ಅವರಿಗೆ ಸೈನೋಸೈಟಿಸ್ ಅಂತ ಹೇಳುವಂಥ ಒಂದು ಲಕ್ಷಣದಿಂದ ಬರುವಂಥ ಕಾಯಿಲೆಯಿಂದ ಬರುವಂಥ ಲಕ್ಷಣ ಇರ್ತದೆ. ಸೊ ಈ ಕಾಲದಲ್ಲಿ ಅವರಿಗೆ ನಾವು ನಸ್ಯ ಅಂತ ಹೇಳುವಂಥ ಚಿಕಿತ್ಸೆ ಮಾಡ್ತೇವೆ. ಮುಖ್ಯವಾಗಿ ಈ ಗುಡಾದಕ ನಸ್ಯ ಇರ್ಬೋದು, ಅದೇ ರೀತಿ ಸೈನಲ್ ಅಂತ ಹೇಳುವಂಥ ಡ್ರಾಪ್ಸ್ ಇರ್ಬೋದು, ಅಣುತೈಲ ಅಂತ ಹೇಳುವಂಥ ಡ್ರಾಪ್ಸ್ ಇರ್ಬೋದು. ಇದರ ಮೂಲಕ ನಾವು ನಸ್ಯ ಚಿಕಿತ್ಸೆ ಮಾಡ್ತೇವೆ. ಇದು ತುಂಬಾ ಪರಿಣಾಮಕಾರಿಯಾಗಿರುವಂಥ ಒಂದು ಚಿಕಿತ್ಸೆ. ಮುಖ್ಯವಾಗಿ ಸೈನೋಸೈಟಿಸ್ ಅಂತ ಹೇಳುವಾಗ ಕಾಮನ್ ಆಗಿ ಬರುವಂಥ ಕಾಯಿಲೆ. ಬಿಕಾಸ್ ನಾವು ಹೊರಗೆ ಹೋದಾಗ ಮೂಗು ಬ್ಲಾಕ್ ಆಗ್ತದೆ. ಮೂಗಲ್ಲಿ ಉತ್ಪತ್ತಿ ಆಗುವಂಥ ಕಫ ಏನಿದೆ ಅದು ನಮ್ಮ ಕಣ್ಣಿನ ಒಳಭಾಗದಲ್ಲಿ ಕೆಲವು ಗುಂಡಿಗಳಿದೆ, ಸೈನಸ್ ಹೋಲ್ಸ್ ಇದೆ. ಅದು ಫ್ರಾಂಟಲ್ ಸೈನಸ್ ಇರ್ಬೋದು, ಎಥಮೋಯ್ಡ್ ಸೈನಸ್ ಇರ್ಬೋದು. ಈ ಗುಂಡಿಗಳಲ್ಲಿ ಕಫ ಶೇಖರಣೆ ಆಗ್ತದೆ. ಯಾವಾಗ ಕಫ ಶೇಖರಣೆ ಆಗ್ತದೆ ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಅಲ್ಲಿ ಇನ್ಫೆಕ್ಷನ್ ಆಗಿ ನಮಗೆ ಒಳಜ್ವರ ಬರ್ತದೆ. ಅದರೊಟ್ಟಿಗೆ ತುಂಬ ತಲೆಭಾರ, ತಲೆನೋವು ಬರ್ತದೆ. ಸೊ ಅದೇನು ಮಾಡ್ತದೆ ಅಂದರೆ ನಮಗೆ ನೋಡುವವರಿಗೆ ಎಲ್ಲ ಚೆನ್ನಾಗಿದ್ದಾನೆ, ಏನು ತೊಂದರೆ ಇಲ್ಲ ಅಂತ ಅನಿಸ್ತದೆ. ಬಟ್ ಅವನಿಗೆ ಅಥವಾ ಅವಳಿಗೆ ತುಂಬ ಒಳಗೆ ತಲೆನೋವು ಇರ್ತದೆ. ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಅಷ್ಟು ಉಲ್ಲಾಸದಲ್ಲಿರುವುದಿಲ್ಲ. ಯಾರಾದರೂ ಸ್ವಲ್ಪ ಮಾತಾಡಿದರೆ ತುಂಬ ಕಿರಿಕಿರಿ ಆಗ್ತದೆ, ಕೋಪ ಬರ್ತದೆ. ಇದೆಲ್ಲ ಲಕ್ಷಣಗಳು ಕಾಮನ್ ಆಗಿ ಕಾಣ್ತದೆ. ಸೊ ಅಂಥವರಿಗೆ ಈ ನಸ್ಯ ಅಂತ ಹೇಳುವಂಥ ಚಿಕಿತ್ಸೆ ತುಂಬ ಪ್ರಯೋಜನ ಆಗ್ತದೆ. ಮುಖ್ಯವಾಗಿ ನಾವು ಗುಡ ಅದಕ್ಕೆ ನಾವೇ ಇಲ್ಲಿ ಔಷಧ ಗುಡ ಮತ್ತು ಬೆಲ್ಲ ಮತ್ತು ಶುಂಠಿ ಮತ್ತು ಬೇರೆ ಮೆಡಿಸಿನ್ಸನ್ನು ಯೂಸ್ ಮಾಡಿಕೊಂಡು ಅವರೊಂದು ಅದನ್ನು ಮೆಡಿಸಿನ್ ಮಾಡಿ ಮೂಗಿಗೆ ಡ್ರಾಪ್ ಆಗಿ ಹಾಕ್ತೇವೆ. ಡ್ರಾಪ್ ಹಾಕಿ ಸ್ಟೀಮ್ ಎಲ್ಲ ಕೊಟ್ಟು ಅಲ್ಲಿ ಏನು ಕಫ ಶೇಖರಣೆ ಆಗಿರ್ತದೆ ಅದನ್ನು ನಾವು ಹೊರಗೆ ಹಾಕಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸೊ ಇದರಿಂದಾಗಿ ಅವರಿಗೆ ಈ ಸೈನಸ್ ತೊಂದರೆಯಿಂದ ಬಂದಿರುವಂಥ ಈ ತಲೆನೋವು, ತಲೆಭಾರ ಎಲ್ಲ ಗುಣ ಆಗ್ತಾ ಹೋಗ್ತದೆ. ಅದರೊಟ್ಟಿಗೆ ಅವರ ಮನೆಯಲ್ಲಿ ಅದನ್ನು ಹೇಗೆ ಪುನಃ ಬರದಾಗಿ ನೋಡ್ಕೊಳ್ಬೋದು ಅಂದರೆ ಮುಖ್ಯವಾಗಿ ಮನುಷ್ಯರು ಯಾವಾಗ ಮೂಗಲ್ಲಿ ಇನ್ಫೆಕ್ಷನ್ ಇರ್ತದೆ ಅಥವಾ ಪಾಲಿಪ್ ಇರ್ತದೆ ಅಥವಾ ಡಿವೇಟೆಡ್ ಸೆಪ್ಟಮ್ ಇರ್ತದೆ ಆವಾಗ ಈ ಕಾಯಿಲೆ ಬರ್ತದೆ. ಸೊ ಅಂಥವರಿಗೆ ಪುನಃ ಅದು ಬರದಾಗೆ ಹೇಗೆ ಮನೆಯಲ್ಲಿ ಮೇಂಟೈನ್ ಮಾಡ್ಬೋದು, ಅದೇ ರೀತಿ ಮನೆಯಲ್ಲಿ ಸಹ ಹೇಗೆ ನಸ್ಯ ಚಿಕಿತ್ಸೆಗಳನ್ನು ನಾವು ಪ್ರತಿಮರ್ಶ ನಸ್ಯ ಅಂತ ಹೇಳ್ತೇವೆ. ಪ್ರತಿ ದಿವಸ ಮಾಡುವಂಥ ಚಿಕಿತ್ಸೆಗಳನ್ನು ಹೇಗೆ ಮಾಡಿಕೊಂಡು ಅದು ಪುನಃ ಬರದಾಗೆ ಹೇಗೆ ನೋಡ್ಕೊಳ್ಬೋದು ಅಂತ ನಾವು ಅವ್ರಿಗೆ ಗೈಡ್ ಮಾಡ್ತೇವೆ. ಸೊ ಖಂಡಿತವಾಗಿ ಅವರು 2-3 ಮಂತ್ ಅದನ್ನು ಮೇಂಟೈನ್ ಮಾಡಿದರೆ ಖಂಡಿತವಾಗಿ ಅದು ಪುನಃ ಬರದಾಗಿ ನಾವು ನೋಡ್ಕೊಳ್ಬೋದು. ಅದೇ ರೀತಿ ಮೈಗ್ರೇನ್ ಅಂತ ಹೇಳುವಂಥ ಒಂದು ಕಾಯಿಲೆ, ಅದೊಂದು ಕಾಯಿಲೆ ಇರ್ತದೆ. ನಮ್ಮ ಈ ತಲೆಯ ಭಾಗದಲ್ಲಿ ಅರ್ಧ ತಲೆನೋವು ಅಂತ ಹೇಳ್ತೇವೆ ಅಥವಾ ತಲೆ ಒಡೆಯುವುದು, ತಲೆ ಪಲ್ಸೇಟಿಂಗ್ ಪೇನ್, ತಲೆ ಭಾರ ಅಲ್ಲ ತಲೆ ಒಡೆಯುದು ಪಲ್ಸೇಟಿಂಗ್ ಪೇನ್ ಇರ್ತದೆ. ಕಣ್ಣು ಕತ್ತಲಾಗುವಂಥದ್ದು ಇರ್ಬೋದು ಅಥವಾ ತುಂಬ ಬಿಸಿಲು ನೋಡ್ಲಿಕ್ಕೆ ಆಗೋದಿಲ್ಲ, ತುಂಬ ಫಂಕ್ಷನ್ಗೆ ಹೋದ ಕೂಡಲೇ ತಲೆನೋವು ಶುರುವಾಗ್ತದೆ. ಅದಕ್ಕೆ ಮೈಗ್ರೇನ್ ಪೇನ್ ಅಂತ ಹೇಳ್ತೇವೆ. ಸೊ ಅದರೊಟ್ಟಿಗೆ ಈ ನಾಸಿಯಾ ಅಂದರೆ ವಾಂತಿ ಬಂದಾಗ ಆಗುವಂಥದ್ದು ಇರ್ಬೋದು ಅಥವಾ ವಾಮಿಟ್ ಆಗುವಂಥ, ಕೆಲವರಿಗೆ ವಾಮಿಟ್ ಆದ ಕೂಡಲೇ ತಲೆನೋವು ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಇದು ಮೈಗ್ರೇನ್ನ ಲಕ್ಷಣ ಇರ್ತದೆ. ಸೊ ಈ ಮೈಗ್ರೇನ್ ಅಂತ ಹೇಳುವಂಥ ಒಂದು ಕಾಯಿಲೆ ಹಿಡ್ಕೊಂಡು ಬಂದಾಗ ಅವರಿಗೆ ನಾವು ಅನ್ನು ತೈಲ ಇರ್ಬೋದು ಅಥವಾ ಕ್ಷೀರಬೆಲ್ಲ ತೈಲ ಇರ್ಬೋದು, ಇದರಲ್ಲಿ ಸಹ ನಸ್ಯ ಮಾಡ್ತೇವೆ. ಅದರೊಟ್ಟಿಗೆ ಈ ಶಿರೋಧಾರ ಅಂತ ಹೇಳುವಂಥ ಒಂದು ಚಿಕಿತ್ಸೆ ಮಾಡ್ತೇವೆ. ಸೊ ಇದು ಮಾಡೋದ್ರಿಂದ ಅದು 8 ದಿವಸ ಕೋರ್ಸ್ ಇರ್ತದೆ. ಅದರೊಟ್ಟಿಗೆ ಅವರಿಗೆ ಬೇಕಾಗಿರುವಂಥ ಕೆಲವು ಔಷಧಿಗಳನ್ನು ಕೊಟ್ಟು ಈ ಮೈಗ್ರೇನ್ ಪುನಃ ಬರದಾಗೆ ನೋಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಒಂದು ಚಿಕಿತ್ಸೆ ಮಾಡ್ತೇವೆ. ಸೊ ಮೈಗ್ರೇನ್ ಅಂತ ಹೇಳುವಂಥದ್ದು ಕಾಮನ್ ಆಗಿರ್ತದೆ. ಈಗ ಯಾರಿಗೆ ಕಾಯಿಲೆ ಇರ್ತದೆ ಅಂಥವರಿಗೆ ತುಂಬ ಸ್ಟ್ರೆಸ್ ಆದಾಗ ಅಥವಾ ಸೈಕಲಾಜಿಕಲಿ ಯಾವಾಗ ಇಂಬ್ಯಾಲೆನ್ಸ್ ಆಗ್ತದೆ ಈ ಮೈಗ್ರೇನ್ ಅಂತ ಹೇಳುವಂಥದ್ದು ಟ್ರಿಗರ್ ಆಗ್ತದೆ. ಸೊ ಇದೆಲ್ಲ ಆಗದಾಗೆ ಅವರು ಯೋಗ ಮಾಡುವಂಥದ್ದು ಇರ್ಬೋದು, ಅದೇ ರೀತಿ ಆಯುರ್ವೇದದಲ್ಲಿ ಹೇಳಿದಂಥ ನಸ್ಯ ಚಿಕಿತ್ಸೆ ಇರ್ಬೋದು, ಶಿರೋಧಾರ ಅಂತ ಹೇಳುವಂಥ ಚಿಕಿತ್ಸೆ ಇರ್ಬೋದು, ಅದೇ ರೀತಿ ಕೆಲವು ಔಷಧಗಳು ಪತ್ಯಾಕ್ಷ ದಾತ್ರಾದಿ ಕಷಾಯ ಇರ್ಬೋದು, ಅದೇ ರೀತಿ ಶಿರಶೂಲ ವಜ್ರರಸ, ಹೀಗೆ ಬೇರೆ ಬೇರೆ ಔಷಧಗಳನ್ನು ಕಂಟಿನ್ಯೂಸ್ ಆಗಿ 2-3 ತಿಂಗಳು ಮಾಡಿದರೆ ಈ ಮೈಗ್ರೇನ್ ಅಂತ ಹೇಳುವಂಥ ಈ ಕಾಯಿಲೆಯನ್ನು ನಾವು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೋದು ಅಂತ ಹೇಳೋದನ್ನು ನಾನು ಹೇಳ್ಬೋದು. ಅದೇ ರೀತಿ ತಲೆಯ ಭಾಗದಲ್ಲಿ ಈ ಸ್ಟ್ರೆಸ್ ಇಂಡ್ಯೂಸ್ಡ್ ಹೆಡ್ಏಕ್ ಬಂದಾಗ ಈ ಶಿರೋಧಾರ ಅಂತ ಹೇಳುವಂಥ ಚಿಕಿತ್ಸೆಗಳನ್ನು ಸಹ ನಾವು ಮಾಡ್ಬೋದು. ಸೊ ಈ ಥರ ಚಿಕಿತ್ಸೆಗಳು ಮಾಡಿದಾಗ, ಈ ಪಂಚಕರ್ಮದಲ್ಲಿ ಹೇಳಿದಂಥ ಚಿಕಿತ್ಸೆಗಳು ಮಾಡಿದಾಗ ಈ ಮೈಗ್ರೇನ್ ಇರ್ಬೋದು ಅಥವಾ ಸೈನೋಸೈಟಿಸ್ ಇರ್ಬೋದು ಅಥವಾ ಹೆಡೇಕ್, ಸ್ಟ್ರೆಸ್ ಇಂಡ್ಯೂಸ್ಡ್ ಹೆಡೇಕ್ ಇರ್ಬೋದು ಅಥವಾ ಸರ್ವೈಕಲ್ ಪೇನಿಂದ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಥವಾ ಸ್ಪಾಂಡಿಲೋಸಿಸ್ ಇಂದ ಬರುವಂತಹ ಈ ತಲೆನೋವು ಇರ್ಬೋದು, ಅದನ್ನೆಲ್ಲ ನಾವು ಗುಣ ಮಾಡಲಿಕ್ಕೆ ನಾವು ರೋಗಿಗಳಿಗೆ ಹೆಲ್ಪ್ ಮಾಡ್ಬೋದು. ಇನ್ನು ಹೆಚ್ಚಾಗಿ ಕಾಡುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಬೆನ್ನು ನೋವು. ಅಂದ್ರೆ ಏಜ್ ಆದವರಲ್ಲಿ ಮಾತ್ರ ಅಲ್ಲ, ಸೊ ಇತ್ತೀಚಿನ ದಿನಗಳಲ್ಲಿ ವರ್ಕ್ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಬೆನ್ನು ನೋವು ಸಮಸ್ಯೆ ಇದ್ದೇ ಇರುತ್ತೆ. ಸೊ ಇಂಥದ್ರಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯ ಚಿಕಿತ್ಸೆ ಇದೆ ಅನ್ನೋದು
ಅದೇ ಬೆನ್ನು ನೋವು ಅಂತ ಹೇಳುವಾಗ ಈಗಿನ ಕಾಲಘಟ್ಟದಲ್ಲಿ ಇದು ಕಾಮನ್ ಆಗಿ ಕಾಣುವಂತ ಒಂದು ಕಾಯಿಲೆ ಅಥವಾ ಲಕ್ಷಣ ಅಂತ ಹೇಳ್ಬೋದು. ಸೊ ಇದಕ್ಕೆ ಮುಖ್ಯ ಕಾರಣ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು. ನಾವು ಕೂತ್ಕೊಂಡು ತುಂಬಾ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡ್ತೇವೆ. ಏನಾಗ್ತದೆ ಅಂದ್ರೆ ನಾವು ಕಂಟಿನ್ಯೂಸ್ ಆಗಿ ಯಾವಾಗ ಕೂತ್ಕೊಂಡು ನಾವು ಕೆಲಸ ಮಾಡ್ತೇವೆ, ನಮ್ಮ ಬೆನ್ನಿನ ಭಾಗದಲ್ಲಿರುವಂತಹ ಮಾಂಸಗಳಿಗೆ ಅಷ್ಟು ಕೆಲಸ ಇರೋದಿಲ್ಲ. ಅಂದ್ರೆ ವಿ ಆರ್ ಸಿಟ್ಟಿಂಗ್ ಅಂಡ್ ಡೂಯಿಂಗ್ ವರ್ಕ್. ಕೂತ್ಕೊಳ್ಳೋದಿರ್ಬೋದು, ಮನೆಗೆ ಹೋಗುದು, ಮಲಗುದು, ತಿನ್ನೋದು, ಮಲಗುದು, ಇದೇ ಆಗ್ತಾ ಹೋಗ್ತದೆ. ಸೊ ಎಂಡ್ ಆಫ್ ದ ಡೇ ಅಲ್ಲಿ ನಮ್ಮ ದೇಹದ ಈ ಮಾಂಸಖಂಡಗಳಿಗೆ ಅಷ್ಟು ಚೆನ್ನಾಗಿ ಕೆಲಸಗಳು ಸಿಗೋದಿಲ್ಲ. ಸೊ ಯಾವಾಗ ನಾವು ಒಂದು ದಿವಸ ಒಮ್ಮೆಲೆ ಬಗ್ತೇವೆ ಅಥವಾ ಒಮ್ಮೆಲೆ ಎತ್ತುದು ಕೆಲಸ ಮಾಡ್ತೇವೆ, ಬಟ್ ನಾವು ಯಾವಾಗಲೂ ಮಾಡ್ತಾ ಇರೋದಿಲ್ಲ. ಒಮ್ಮೆಲೆ ಯಾವಾಗಾದ್ರೂ ಮಾಡಿದಾಗ ನಮ್ಮ ಆ ಭಾಗದಲ್ಲಿರುವಂತಹ ಮಾಂಸಖಂಡಗಳು ಒಮ್ಮೆಲೆ ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ. ಆವಾಗ ಅಲ್ಲಿ ಇಂಜುರಿ ಆಗುವಂಥದ್ದು ಇರ್ಬೋದು, ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವಂಥದ್ದು, ಡಿಸ್ಕ್ ಬಲ್ಜ್ ಕಾಮನ್ ಆಗಿ ಕಾಣುವಂತ ಒಂದು ಬದಲಾವಣೆಗಳಿರ್ಬೋದು. ಸೊ ಅದೇ ರೀತಿ ಅರ್ಲಿ ಏಜ್ ಅಲ್ಲಿ ಸ್ಪಾಂಡಿಲೋಸಿಸ್ ಇರ್ಬೋದು, ಸ್ಪಾಂಡಿಲೈಟಿಸ್ ಇರ್ಬೋದು, ಅದೇ ರೀತಿ ನಿಧಾನವಾಗಿ ಬೋನಿನ ಸವೆತ ಆಗುವಂಥದ್ದು ಕಾಮನ್ ಆಗಿ ಕಾಣ್ತೇವೆ. ನಮ್ಮ ಸಿಸ್ಟಮಿಕ್ ಡಿಸೀಸ್ ಬೇರೆ ಬೇರೆ ಕಾಯಿಲೆಗಳಿದೆ, ಹೈಪೋಥೈರಾಯ್ಡಿಸಮ್ ಇರ್ಬೋದು. ಅದೇ ಬೇರೆ ಬೇರೆ ಕಾಯಿಲೆಗಳಲ್ಲಿ ಸಹ ನಮ್ಮ ದೇಹದಲ್ಲಿ ಆಗುವಂತ ಈ ಬೋನಿನಲ್ಲಿ ಆಗುವಂತ ಬದಲಾವಣೆಯಿಂದಾಗಿ ಸಹ ನಮಗೆ ಬರುವಂತ ಸಾಧ್ಯತೆ ಇರ್ತದೆ. ಅದರೊಟ್ಟಿಗೆ ನಮ್ಮ ಲೈಫ್ ಸ್ಟೈಲ್, ಅದು ಒಬೇಸಿಟಿ ಇರ್ಬೋದು, ಬೊಜ್ಜು ಜಾಸ್ತಿ ಆಗುವಂಥದ್ದು ಇರ್ಬೋದು. ಅದೇ ರೀತಿ ನಾವು ಕೂತ್ಕೊಂಡು ಯಾವಾಗ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತೇವೆ, ನಮ್ಮ ದೇಹದ ಭಾರ ಎಲ್ಲ ಬೆನ್ನಿನ ಮೇಲೆ ಬೀಳ್ತದೆ. ಆವಾಗ ಅಲ್ಲಿ ಸಹ ನಿಧಾನವಾಗಿ ಸವೆತ ಆಗ್ಬೋದು. ಅದೇ ರೀತಿ ನಾವು ಈ ಪಿತ್ತ ಜಾಸ್ತಿ ಆಗುವಂತ ಆಹಾರ ತಿನ್ನಂದ್ರೆ ಈ ಎಸಿಡಿಕ್ ಫುಡ್ ಅಂತ ಹೇಳ್ತೇವೆ. ತುಂಬಾ ಈ ಕಲರ್ ಹಾಕಿದಂತ ಫುಡ್ ತಿನ್ನುವಂಥದ್ದು ಇರ್ಬೋದು, ವಿನೆಗರ್ ಅಲ್ಲಿ ಇರುವಂತ ಆಹಾರ ಇರ್ಬೋದು, ಅಥವಾ ತುಂಬಾ ಪಾರ್ಸೆಲ್ ಹೊರಗಡೆಯಿಂದ ತಿನ್ನುವಂಥದ್ದು ಇರ್ಬೋದು, ತುಂಬಾ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ತಗೊಂಡಾಗ ನಮ್ಮ ದೇಹದ ರಕ್ತದಲ್ಲಿ ಈ ಎಸಿಡಿಟಿ ಅಂದ್ರೆ ಈ pH ಕಮ್ಮಿ ಆಗ್ತಾ ಬರ್ತದೆ. ಎಷ್ಟು pH ಕಮ್ಮಿ ಆಗ್ತದೆ ಅಂದ್ರೆ ನಮ್ಮ ಪಿತ್ತ ಎಷ್ಟು ಜಾಸ್ತಿ ಆಗ್ತದೆ ಯಾವಾಗ ನಮ್ಮ ಬ್ಲಡ್ ಅಲ್ಲಿ, ದಟ್ ಈಸ್ ನಾಟ್ ಗುಡ್ ನೇಚರ್ ಫಾರ್ ಬೋನ್. ಅಂದ್ರೆ ಬೋನಿಗೆ ಅದು ಒಳ್ಳೆ ನೇಚರ್ ಅಲ್ಲ. ಆವಾಗ ನಮ್ಮ ಬೋನಿನ ಸಾಂದ್ರತೆ ಕಮ್ಮಿ ಆಗ್ತಾ ಬರ್ತದೆ. ಸೊ ಯಾವಾಗ ಬೋನಿನ ಸಾಂದ್ರತೆ ಕಮ್ಮಿ ಆಗ್ತಾ ಬರ್ತದೆ, ಆವಾಗ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಆಗ ಅಲ್ಲಿ ಕಾಯಿಲೆ ಬರುವಂತ ಸಾಧ್ಯತೆಗಳು ಕಾಮನ್ ಆಗಿ ಕಾಣ್ತೇವೆ. ಸೊ ಈ ಡಿಸ್ಕ್ ಬಲ್ಜ್ ಇರ್ಬೋದು, ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಇರ್ಬೋದು, ಅಥವಾ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಇರ್ಬೋದು, ಅಥವಾ ಸ್ಪಾಂಡಿಲೋಸಿಸ್ ಇರ್ಬೋದು. ಸೊ ಈ ಎಲ್ಲ ಕಾಯಿಲೆ ಬಂದಾಗ ನಾವು ಅವರಿಗೆ ಈ ಕಟಿಬಸ್ತಿ ಅಥವಾ ಬಸ್ತಿ ಅಂತ ಹೇಳುವಂತ ಒಂದು ಚಿಕಿತ್ಸೆ ಮಾಡ್ತೇವೆ. ಆ ಭಾಗಕ್ಕೆ ನಾವು ಈ ಮೆಡಿಕೇಟೆಡ್ ಆಯಿಲ್ ಅನ್ನು ಇಟ್ಟು ಅಲ್ಲಿ ಅಭ್ಯಂಜನ ಮಾಡಿ ಬೇರೆ ಬೇರೆ ಪೋಟಲಿ ಸ್ವೇದ ಇರ್ಬೋದು, ಅಥವಾ ಅದೇ ರೀತಿ ಎಲೆಯಲ್ಲಿ ಮಾಡಿದ ಸ್ವೇದ ಕೊಟ್ಟು ಆ ಕಾಯಿಲೆ ಅಥವಾ ಆ ಕಾಯಿಲೆ ನೋಡಿಕೊಂಡು ಆ ಬೆನ್ನಿಗೆ ಲೇಪ ಅಥವಾ ಬ್ಯಾಂಡೇಜ್ ನಾವು ಹಾಕಿ ಅಲ್ಲಿ ಏನು ಊತ ಅಥವಾ ಸ್ವೆಲ್ಲಿಂಗ್ ಏನಾಗಿರ್ತದೆ ಅದನ್ನು ಗುಣ ಮಾಡಿ ನಾವು ಕೊಡ್ತೇವೆ. ಸೊ ಇದರಿಂದಾಗಿ ಅವರಿಗೆ ಏನು ತೊಂದರೆ ಆಗಿರ್ತದೆ ಅಥವಾ ಏನು ಅಲ್ಲಿ ಕಾಯಿಲೆ ಬಂದಿರ್ತದೆ ಅದನ್ನು ಗುಣ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅದರೊಟ್ಟಿಗೆ ಈ ಅನುವಾಸನ ಬಸ್ತಿ ಮತ್ತೆ ಆಸ್ಥಾಪನ ಬಸ್ತಿ, ಮುಖ್ಯವಾಗಿ ಈ ಡಿಸ್ಕ್ ಬಲ್ಜ್ ಇರ್ಬೋದು, ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳುವಂತ ಕಾಯಿಲೆ ಏನಿರ್ತದೆ ಅದರಲ್ಲಿ ಮುಖ್ಯವಾಗಿ ನಾವು ಈ ಅನುವಾಸನ ಅಂದ್ರೆ ನಾವು ಆಯಿಲ್ ಅಲ್ಲಿ ಮಾಡಿದಂತ ಔಷಧಿಯನ್ನು ಎನಿಮಾ ಮೂಲಕ ಅಂದ್ರೆ ಮೋಷನ್ ಆಗುವ ಭಾಗಕ್ಕೆ ನಾವು ಕೊಡ್ತೇವೆ. ಸೊ ಅದರಿಂದಾಗಿ ಅವರಿಗೆ ಏನು ಆ ಬೆನ್ನಿನ ಮೂಳೆಯಲ್ಲಿ ತೊಂದರೆ ಆಗಿರ್ತದೆ ಅದು ಗುಣ ಆಗ್ತದೆ. ಅದರೊಟ್ಟಿಗೆ ಈ ಆಸ್ಥಾಪನ ಬೇರೆ ಬೇರೆ ಕಷಾಯಗಳು, ಅದು ಹನಿ ಇರ್ಬೋದು ಅಥವಾ ಸೈಂಧವ, ಅದು ಕಲ್ಲುಪ್ಪು ಇರ್ಬೋದು, ಕಷಾಯ ಮತ್ತೆ ಕಲ್ಕ, ಆವಾಪ ದ್ರವ್ಯ, ಹೀಗೆ ಬೇರೆ ಬೇರೆ ಔಷಧಿಗಳನ್ನು ಒಂದು ಕಷಾಯ ತರ ಮಾಡಿ ಅದನ್ನು ಎನಿಮಾ ಮೂಲಕ ನಾವು ಕೊಡ್ತೇವೆ. ಸೊ ಇದಕ್ಕೆ ನಾವು ಬಸ್ತಿ ಚಿಕಿತ್ಸೆ ಅಂತ ಹೇಳ್ತೇವೆ. ಸೊ ಈ ಚಿಕಿತ್ಸೆ ತುಂಬಾ ಇಂಪಾರ್ಟೆಂಟ್ ಚಿಕಿತ್ಸೆ ನಮ್ಮ ಆಯುರ್ವೇದದಲ್ಲಿ. ಮುಖ್ಯವಾಗಿ ಈ ಡಿಸ್ಕ್ ಬಲ್ಜ್ ಇರ್ಬೋದು, ಅಥವಾ ಪ್ರೊಲ್ಯಾಪ್ಸ್ ಇರ್ಬೋದು, ಅಥವಾ ನಮ್ಮ ಬೆನ್ನಲ್ಲಿ ಆದಂತಹ ಲೋವರ್ ಬ್ಯಾಕ್ ಅಲ್ಲಿ ಆದಂತಹ ಯಾವುದೇ ಒಂದು ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ಈ ಬಸ್ತಿ ಅಂತ ಹೇಳುವಂತ ಒಂದು ಪಂಚಕರ್ಮದ ಒಂದು ಭಾಗ ಆಗಿರುವಂತ ಚಿಕಿತ್ಸೆ ತುಂಬಾ ಸಹಾಯ ಆಗುತ್ತೆ. ಸ್ಪೆಷಲಿ ಈ ಸಯಾಟಿಕ್ ಅಂತ ಹೇಳುವಂತ ತೊಂದರೆಗಿರ್ಬೋದು. ಸೊ ಅದರೊಟ್ಟಿಗೆ ಅವರು ರೆಸ್ಟ್ ಸಹ ತಗೊಳ್ಬೇಕಾಗ್ತದೆ ಖಂಡಿತವಾಗಿ. ಅದರೊಟ್ಟಿಗೆ ಅವರು ಡಯಟ್ ಸಹ ಪಥ್ಯ ಸಹ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಕಾಂಬಿನೇಷನ್ ಆಗಿ ಅವ್ರು ನಾವು ಮಾಡ್ತಾ ಹೋದ್ರೆ ಖಂಡಿತವಾಗಿ ಯಾವುದೇ ಒಂದು ಬೆನ್ನಲ್ಲಿ ಬರುವಂತ ಕಾಯಿಲೆಗಳನ್ನು ನಾವು ಗುಣ ಮಾಡಲಿಕ್ಕೆ ಯಾವುದೇ ಪೇಷಂಟ್ಗೆ ಸಹ ಹೆಲ್ಪ್ ಮಾಡಬಹುದು. ಎಸ್ ಡಾಕ್ಟರ್, ಬೆನ್ನು ನೋವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರಿ. ಇನ್ನು ಈ ಒಂದು ಸ್ಕಿನ್ನಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಚಿಕಿತ್ಸೆಗಳಿದೆ ಅಂದ್ರೆ ಸ್ಕಿನ್ ಅಲ್ಲಿ ಕೆಲವು ಅಲರ್ಜಿ ಆಗಿರ್ಬೋದು, ಜೊತೆಗೆ ಕಲೆಗಳು ಮೂಡಿರುವಂಥದ್ದು. ಸೊ ಅಂತಹ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಯಾವ ರೀತಿಯ ಚಿಕಿತ್ಸೆ ಇದೆ? ಅದೇ ಚರ್ಮದ ಕಾಯಿಲೆ ಅಂತ ಹೇಳುವಾಗ ನಮ್ಮ ಆಯುರ್ವೇದದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಮುಖ್ಯವಾಗಿ ಯಾವುದೇ ಒಂದು ಚರ್ಮದ ಕಾಯಿಲೆ ಅದು ನಮ್ಮ ಬರೀ ಚರ್ಮದ ಕಾಯಿಲೆ ಆಗಿರೋದಿಲ್ಲ, ಅದು ನಮ್ಮ ದೇಹದ ಕಾಯಿಲೆ ಆಗಿರ್ತದೆ. ಯಾವಾಗ ಒಂದು ರಕ್ತದಲ್ಲಿ ಅಶುದ್ಧತೆ ಆಗ್ತದೆ, ರಕ್ತದಲ್ಲಿ ಕೆಲವು ಕಶ್ಮಲಗಳು ಬರ್ತದೆ, ರಕ್ತ ಯಾವತ್ತೂ ಒಂದು ಲಕ್ಷಣಗಳನ್ನು ತೋರಿಸಲಿಕ್ಕೆ ಆಗೋದಿಲ್ಲ. ರಕ್ತ ಯಾವತ್ತೂ ಲಕ್ಷಣ
ತೋರಿಸೋದು ಚರ್ಮದಲ್ಲಿ. ಸೊ ಯಾವಾಗ ಚರ್ಮದ ಕಾಯಿಲೆ ಬಂದಿದೆ ಅದು ಮುಖ್ಯವಾಗಿ ಒಂದು ದೈಹಿಕವಾಗಿ ಬಂದಿರ್ತದೆ, ದೇಹದಿಂದ ಬಂದಿರ್ತದೆ, ಇಲ್ಲದ್ರೆ ಯಾವುದೋ ಒಂದು ರೋಗಾಣುಗಳಿಂದ, ಅದು ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಡರ್ಮಟೈಟಿಸ್ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಹೊರಗಿನ ರೋಗಾಣುಗಳಿಂದ ಬರ್ತದೆ. ಅದೇ ರೀತಿ ದೇಹದಿಂದ ಬರ್ತದೆ. ಸೊ ನಾವು ಕಾಯಿಲೆಯನ್ನು ನೋಡ್ಬೇಕಾಗ್ತದೆ ಯಾವ ದೋಷದಿಂದ ಬಂದಿದೆ ಅಂತ ಹೇಳಿ. ಅದನ್ನು ನೋಡ್ಕೊಂಡು ನಾವು ಪಂಚಕರ್ಮ ಚಿಕಿತ್ಸೆಗಳನ್ನು ನಾವು ಮಾಡ್ತೇವೆ. ಮುಖ್ಯವಾಗಿ ಈ ಚರ್ಮದ ಕಾಯಿಲೆ ಅಂತ ಬಂದಾಗ ಈ ವಿರೇಚನ ಅಂತ ಹೇಳುವ ಅಥವಾ ವಮನ ಅಂತ ಹೇಳುವಂತ ಚಿಕಿತ್ಸೆ ತುಂಬಾ ಪರಿಣಾಮಕಾರಿಯಾಗಿರ್ತದೆ. ಮುಖ್ಯವಾಗಿ ನಮ್ಮ ದೇಹದಲ್ಲಿರುವಂತಹ ಈ ಎಲರ್ಜಿಗಳಿರ್ಬೋದು, ಎಲರ್ಜೆನ್ಸ್ ಇರ್ಬೋದು, ಅದೇ ರೀತಿ ಪಿತ್ತ ಅಂತ ಹೇಳುವಂತ ಏನು ಅಂಶಗಳು ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಅದನ್ನು ದೇಹದಿಂದ ಹೊರ ಹಾಕ್ತೇವೆ. ಯಾವಾಗ ದೇಹದಿಂದ ಈ ಕಶ್ಮಲಗಳು ಅಥವಾ ಈ ಎಲರ್ಜಿಗಳು ಅಥವಾ ಟಾಕ್ಸಿನ್ಸ್ ಇರ್ಬೋದು ಅಥವಾ ಇನ್ಫ್ಲಮೇಷನ್ ಮಾಡುವಂತ ಅಂಶಗಳು ನಮ್ಮ ದೇಹದಿಂದ ಯಾವಾಗ ಹೊರಗೆ ಹೋಗ್ತದೆ ಆವಾಗ ಖಂಡಿತವಾಗಿ ಅವರಿಗೆ ಬಂದಂತ ಕಾಯಿಲೆಯನ್ನು ಗುಣ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಅದರೊಟ್ಟಿಗೆ ನಮ್ಮ ಆಯುರ್ವೇದದಲ್ಲಿ ಹೇಳಿದಂತ ಈ ಔಷಧಿಗಳನ್ನು ನಾವು ಕೊಡ್ತೇವೆ. ಸೊ ಔಷಧಿ ಕೊಟ್ಟು ಅದರೊಟ್ಟಿಗೆ ಪಥ್ಯ ಅಂದ್ರೆ ಏನು, ಈಗ ಫಾರ್ ಎಕ್ಸಾಂಪಲ್ ಒಂದು ಸೋರಿಯಾಸಿಸ್ ಅಂತ ಹೇಳುವಂತ ಕಾಯಿಲೆ ಬಂದಾಗ ಅದಕ್ಕೆ ನಾವು ಮುಖ್ಯವಾಗಿ ಈ ಸದ್ಯೋಮನ ಅಂತ ಮಾಡಿ ಮತ್ತೆ ಅವರಿಗೆ ವಿರೇಚನ ಅಂತ ಹೇಳುವಂತ ಒಂದು ಚಿಕಿತ್ಸೆ ಮಾಡ್ತೇವೆ. ಇದು ಪಂಚಕರ್ಮದ ಒಂದು ಭಾಗ. ಸೊ ಅದರೊಟ್ಟಿಗೆ ಅವರಿಗೆ ಪಥ್ಯ ಅಂತ ಹೇಳುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇಟ್ ಈಸ್ ಆಟೋಮಿನ್ ಡಿಸೀಸ್, ಅಂದ್ರೆ ದೇಹದಿಂದ ಬರುವಂತ ಕಾಯಿಲೆ ಇರುವಾಗ ನಾವು ಅವರಿಗೆ ಖಂಡಿತವಾಗಿ ಸ್ಟ್ರಿಕ್ಟ್ ಆಗಿ ಪಥ್ಯ ಹೇಳಬೇಕಾಗ್ತದೆ. ಮುಖ್ಯವಾಗಿ ಹಾಲು ಇರ್ಬೋದು ಅಥವಾ ಮೊಟ್ಟೆ ಇದನ್ನೆಲ್ಲ ಅವ್ರು ತಗೊಳ್ಳುವಾಗಿಲ್ಲ, ಖಂಡಿತವಾಗಿ ಅವರು ಝೀರೋ ಮಾಡ್ಬೇಕಾಗ್ತದೆ. ಅಂದ್ರೆ ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು, ಅದು ತಗೊಂಡ್ರೆ ಪುನಃ ಬರ್ತದೆ. ಸೊ ಅವ್ರು ಕಂಪ್ಲೀಟ್ ಆಗಿ ಅದನ್ನು ಝೀರೋ ಮಾಡ್ಬೇಕಾಗ್ತದೆ, ತಗೊಳ್ಳೇಬಾರ್ದು, ಮಾಡ್ಬೇಕಾಗ್ತದೆ. ಅದರೊಟ್ಟಿಗೆ ಈ ಪಂಚಕರ್ಮ ಚಿಕಿತ್ಸೆ ಮಾಡಿದಾಗ ಈ ಕಾಯಿಲೆಗಳನ್ನು ನಾವು ಗುಣ ಮಾಡ್ಬೋದು. ಈ ಚರ್ಮದ ಕಾಯಿಲೆ, ಈ ಒಣ ಚರ್ಮ ಇರ್ಬೋದು ಅಥವಾ ಡರ್ಮಟೈಟಿಸ್ ಇರ್ಬೋದು ಅಥವಾ ಇತರ ಕಾಯಿಲೆಗಳಿಗೆ ನಾವು ಹೊರಗಿಂದ ಅಭ್ಯಂಜನ ಮಾಡಿ ಅವರಿಗೆ ಬೇಕಾಗಿರುವಂತಹ ಕೆಲವು ಚಿಕಿತ್ಸೆಗಳನ್ನು ಮಾಡಿ ನಾವು ಹೊರಗಿಂದಲೇ ಗುಣ ಮಾಡ್ತೇವೆ. ಅಂದ್ರೆ ದೇಹಕ್ಕೆ ಅಷ್ಟು ಔಷಧಿ ಆಗಿರುವುದಿಲ್ಲ, ದೇಹಕ್ಕೆ ಬೇಕಾಗಿರುವಂತಹ ಕಷಾಯಗಳನ್ನು ಕೊಟ್ಟು ಹೊರಗಿಂದ ಎಣ್ಣೆಗಳು ಅಥವಾ ಆಯಿಲ್ಗಳು ಅಥವಾ ಪುಡಿಗಳಲ್ಲಿ ಅದನ್ನು ಗುಣ ಮಾಡುವಂತ ಒಂದು ಚಿಕಿತ್ಸೆ ಮಾಡ್ತೇವೆ. ನಾನು ಆಗ್ಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಏಜ್ ಆದವರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಮಂಡಿ ನೋವು. ಸೊ ಇದಕ್ಕೆ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ ಅನ್ನೋದು? ಮಂಡಿ ನೋವು ಅಂತ ಹೇಳುವಂಥದ್ದು ಈಗ ಸ್ಪೆಷಲಿ ಏಜ್ ಆದವರಲ್ಲಿ ಕಾಮನ್ ಆಗಿ ಕಾಣ್ತದೆ. ಮುಖ್ಯವಾಗಿ ನಾವು ಮಾಡುವಂತ ಪ್ರಕ್ರಿಯೆಗಳಿರ್ಬೋದು ಅಥವಾ ಕೆಲಸಗಳಿರ್ಬೋದು, ಇದರಿಂದಾಗಿ ಮಂಡಿಯಲ್ಲಿ ನಿಧಾನವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ. ನಮ್ಮ ಒಬೆಸಿಟಿ ಇರ್ಬೋದು ಅಥವಾ ನಮ್ಮ ಯಂಗ್ ಏಜ್ ಅಲ್ಲಿ ಬರುವಂತಹ ಈ ಥೈರಾಯ್ಡ್ ಇರ್ಬೋದು, ಹೈಪೋಥೈರಾಯ್ಡಿಸಮ್ ಇರ್ಬೋದು. ಸೊ ಇದೆಲ್ಲ ಇದಕ್ಕೆ ಕಾರಣ ಆಗಿರ್ತದೆ. ಅಂದ್ರೆ ಒಂದು ಯಂಗ್ ಏಜ್ ಅಲ್ಲಿ ಬರ್ಲಿಕ್ಕೆ ಈ ಮಂಡಿಯ ಸವೆತ ಬರ್ಲಿಕ್ಕೆ, ಅದೇ ರೀತಿ ಯಂಗ್ ಏಜ್ ಅಲ್ಲಿ ಅದರೊಟ್ಟಿಗೆ ಈ ಇಂಜುರಿಗಳಿರ್ಬೋದು, ಅದು ಲಿಗಮೆಂಟ್ ಟೇರ್ ಇರ್ಬೋದು ಅಥವಾ ಮಿನಿಸ್ಕಸ್ ಟೇರ್ ಇರ್ಬೋದು ಅಥವಾ ಮಂಡಿಯಲ್ಲಿ ಆಗಿರುವಂತ ಸ್ವಲ್ಪ ಬದಲಾವಣೆಗಳು, ಇಂಜುರಿಗಳಿರ್ಬೋದು. ಇದೆಲ್ಲ ಕಾಮನ್ ಆಗಿ ಕಾಣುವಂತ ಒಂದು ಬದಲಾವಣೆಗಳು. ಅಂದ್ರೆ ಯಂಗ್ ಏಜ್ ಅಲ್ಲಿ ಬರ್ತದೆ ಕೆಲವರಿಗೆ ಇಂಜುರಿ ಆಗಿ ಬರ್ತದೆ. ಸೊ ಯಾವುದೇ ಒಂದು ಕಾಯಿಲೆ ಬಂದಾಗ ಅದನ್ನ ನಾವು ಗುಣ ಮಾಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಸ್ಪೆಷಲಿ ಯಂಗ್ ಏಜ್ ಅಲ್ಲಿ ಬಂದಾಗ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ ಒಬ್ಬ ಹುಡುಗ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾನೆ, ಅಲ್ಲಿ ಅವನಿಗೆ ಇಂಜುರಿ ಆಗಿರ್ತದೆ, ಅವ್ನಿಗೆ ಗೊತ್ತುಂಟು ಇಂಜುರಿ ಆಗ್ತದೆ ಅಂತ ಹೇಳಿ, ಆದ್ರೂ ನೆಕ್ಸ್ಟ್ ವೀಕ್ ಏನೋ ಮ್ಯಾಚ್ ಉಂಟು ಅಂತ ಹೇಳಿ ಪುನಃ ಆಟ ಆಡ್ಲಿಕ್ಕೆ ಹೋಗ್ತಾನೆ, ಅದು ಇನ್ನೂ ಉಳ್ಬಣ ಆಗ್ತದೆ. ಸೊ ಯಾವಾಗ ಇದು ಒಂದು ಲಿಮಿಟ್ ಇಂದ ಕ್ರಾಸ್ ಆಗ್ತದೆ ಅಥವಾ ಅವರು ಅದನ್ನ ಇಗ್ನೋರ್ ಮಾಡ್ತಾರೆ, ಆವಾಗ ಅದನ್ನು ಪುನಃ ಗುಣ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಯಾವುದೇ ಒಂದು ಇಂಜುರಿ ಆದನ್ನು ಗುಣ ಆಗೇ ಆಗ್ತದೆ, 100% ಗುಣ ಆಗ್ತದೆ. ಬಟ್ ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ಯಾವ ಟೈಮಿಗೆ ವ್ಯವಸ್ಥೆ ಮಾಡಬೇಕು ಅಥವಾ ಯಾವ ಟೈಮ್ಗೆ ಚಿಕಿತ್ಸೆ ಮಾಡಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಯಾವುದೇ ಒಂದು ಇಂಜುರಿ ಆದಾಗ ಅವರು ಡಾಕ್ಟರ್ ಹತ್ರ ಬರಬೇಕು. ಡಾಕ್ಟರ್ ಹತ್ರ ಬಂದು ಆ ಇಂಜುರಿ ಎಷ್ಟಿದೆ, ಎಷ್ಟು ಲಿಮಿಟೇಷನ್ಸ್ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಎಷ್ಟು ದಿವಸ ರೆಸ್ಟ್ ತಗೊಳ್ಬೇಕು, ಅದಕ್ಕೆ ಎಷ್ಟು ದಿವಸ ನಾವು ಚಿಕಿತ್ಸೆ ತಗೊಳ್ಬೇಕು, ಅದನ್ನು ಕರೆಕ್ಟ್ ಗುಣ ಮಾಡಿ ಅವನು ಮುಂದೆ ಹೋದ್ರೆ ಅವನಿಗೆ ಏನಾಗೋದಿಲ್ಲ. ಸ್ಪೆಷಲಿ ಯಂಗ್ ಏಜ್ ಆದವರು ಇಲ್ಲ, ಅದನ್ನು ಸ್ವಲ್ಪ 5% ನೋವುಂಟು, 5% ನೋವಲ್ಲಿ ಪುನಃ ಆಟ ಆಡೋದು ಅಥವಾ ಕ್ರಿಕೆಟ್ ಇರ್ಬೋದು ಅಥವಾ ಶಟಲ್ ಆಟ ಆಡುವಂತ ಇರ್ಬೋದು. ಸೊ ಇದು ಕಾಮನ್ ನಾವು ಪ್ರಾಕ್ಟೀಸ್ ಅಲ್ಲಿ ನಾವು ಕಾಣ್ತೇವೆ. ಮತ್ತೆ ಪುನಃ ಒಂದು ತಿಂಗಳಾದ್ಮೇಲೆ ಪುನಃ ಬರ್ತಾನೆ ಡಾಕ್ಟ್ರೆ, ಪುನಃ ನೋವು ಜಾಸ್ತಿ ಆಗಿದೆ, ಎಂತ ಮಾಡೋದು ಅಂತ ಹೇಳಿ ಪುನಃ ಇದೇ ಹೀಗೆ ಅಂದ್ರೆ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅದೊಂದು ಕ್ರೇಜ್ ಇರುತ್ತೆ ಆಟ ಆಡ್ಬೇಕು ಅಂತ ಹೇಳಿ. ಸೊ ಅದು ಅರ್ಥ ಆಗುವಾಗ ಅಲ್ಲಿ ತುಂಬಾ ನೋವು ಜಾಸ್ತಿ ಆಗಿರ್ತದೆ. ಅಂದ್ರೆ ಇಚ್ಛೆ ನಾವು ಮೊದಲೇ ಮಾಡ್ಬೇಕು ಅಂತ ಹೇಳುವಂತ ಒಂದು ಅರ್ಥ ಆದಾಗ ಅದು ಎಲ್ಲ ಅಲ್ಲಿ ಜಾಯಿಂಟ್ ಎಲ್ಲ ಹಾಳಾಗಿರ್ತದೆ. ಸೊ ಯಾವುದೇ ಇಂಜುರಿ ಆದರೆ ಅದು ಗುಣ ಆಗೇ ಆಗ್ತದೆ. ಅದಕ್ಕೆ ಅಟ್ಲೀಸ್ಟ್ ಒಂದು 3 ವೀಕ್ಸ್ ಆದರೂ ಮಿನಿಮಮ್ ಆಗಿ ಒಂದು ರೆಸ್ಟ್ ತಗೊಳ್ಬೇಕಾಗ್ತದೆ ಯಾವುದೇ ಇಂಜುರಿಗೂ ಸಹ. ಸೊ ಅದನ್ನು ರೆಸ್ಟ್ ತಗೊಂಡು ಅದರ ಒಟ್ಟಿಗೆ ನಮ್ಮ ಆಯುರ್ವೇದ ಹೇಳಿದಂತ ಕೆಲವು ಲೇಪ ಇರ್ಬೋದು, ಅಥವಾ ನಾವು ಪಿಚ್ಚು ಅಂತ ಹೇಳುವಂತ ಒಂದು ಚಿಕಿತ್ಸೆ ಮಾಡ್ತೇವೆ, ನವರಕಿಡಿ ಅಂತ ಹೇಳುವಂತ ಒಂದು ಚಿಕಿತ್ಸೆ ಮಾಡ್ತೇವೆ. ಇದೆಲ್ಲ ಮಾಡೋದ್ರ ಮೂಲಕ ಅದನ್ನು ಕಂಪ್ಲೀಟ್ ಆಗಿ ಗುಣ ಮಾಡ್ಲಿಕ್ಕೆ ನಾವು
ಡಿಪೆಂಡ್ಸ್ ಆನ್ ಅವರ ಸಿವಿಯರಿಟಿ ಎಷ್ಟು ಉಂಟು ಅದನ್ನು ನೋಡಿಕೊಂಡು ನಾವು ಅವರಿಗೆ ಅಡ್ವೈಸ್ ಮಾಡ್ಬೋದು. ಬಟ್ ರೆಸ್ಟ್ ಇಸ್ ಮಸ್ಟ್, ಅಂದ್ರೆ ರೆಸ್ಟ್ ಮಾಡಲೇಬೇಕಾಗ್ತದೆ. ರೆಸ್ಟ್ ಮಾಡ್ಕೊಂಡು ಅವರು ಕಂಪ್ಲೀಟ್ ಆಗಿ ಗುಣ ಮಾಡಿ ಮತ್ತೆ ಅವರು ಎಂತ ಮಾಡಿದ್ರು ಏನಾಗೋದಿಲ್ಲ, ಏನು ತೊಂದರೆ ಬರೋದಿಲ್ಲ. ಬಟ್ ಅಫ್ಕೋರ್ಸ್ ಹಿಸ್ಟ್ರಿ ಇಸ್ ಎ ಹಿಸ್ಟ್ರಿ, ಅದು ಹಿಸ್ಟ್ರಿ ಯಾವತ್ತೂ ಅವರೊಟ್ಟಿಗೆ ಇರ್ತದೆ, ಅವರು ಜಾಗ್ರತೆ ಮಾಡಲೇಬೇಕಾಗ್ತದೆ. ಬಟ್ ಖಂಡಿತವಾಗಿ ಅವರಿಗೆ ಮುಂದೆ ಬರದಾಗೆ ನಾವು ನೋಡ್ಕೊಳ್ಬೋದು ಅಥವಾ ಅವರು ಸಹ ಪ್ರಯತ್ನ ಮಾಡ್ಬೋದು. ಅದು ಬಿಟ್ಟು ಅದನ್ನು ಇಂಜಿನಿಯರ್ ಹಿಡ್ಕೊಂಡು ಮುಂದೆ ಹೊರಟೋದ್ರೆ ಅದರ ಕ್ವಾಲಿಟಿ ಏನು ನಮ್ಮ ಬೋನ್ಗಳಿರ್ಬೋದು ಅಥವಾ ಲಿಗಮೆಂಟ್ಸ್ ಇರ್ಬೋದು, ಅದರ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗ್ತದೆ, ಅದರ ಎಲಾಸ್ಟಿಸಿಟಿ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಅದರಿಂದಾಗಿ ಅವರಿಗೆ ಮುಂದೆ ಸಹ ಏಜ್ ಆದಾಗ ಪುನಃ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಯಂಗ್ ಏಜ್ ಅಲ್ಲಿ ಯಾರಿಗೆ ಇಂಜುರಿ ಆಗಿರ್ತದೆ 1 ತಿಂಗಳು ಅಥವಾ 2 ತಿಂಗಳು ಲೈಫಲ್ಲಿ ಬರ್ತಾ ಇರ್ತದೆ, ಆಮೇಲೆ ಯು ವಿಲ್ ಗೆಟ್ ಲಾಟ್ ಆಫ್ ಟೈಮ್. ಸೊ ಅಂತ ದಿನಗಳು ತುಂಬಾ ಸಿಗ್ತದೆ. ಸೊ ಯಂಗ್ ಏಜ್ ಅಲ್ಲಿ ಆ ತರ ಇಂಜುರಿ ಆದಾಗ ಯಾವುದರದ್ದು ಆಸೆಗಳನ್ನು ಮಾಡದೆ 1-2 ತಿಂಗಳು ಕಂಪ್ಲೀಟ್ ಆಗಿ ರೆಸ್ಟ್ ತಗೊಂಡು ಅದರೊಟ್ಟಿಗೆ ಚಿಕಿತ್ಸೆ ತಗೊಂಡು ಗುಣ ಮಾಡಿದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಏಜ್ ಆದಾಗ ಅದನ್ನೊಂದು ಪ್ರಿವೆಂಟ್ ಮಾಡ್ಲಿಕ್ಕೆ ಅವರಿಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದನ್ನು ಇಗ್ನೋರ್ ಮಾಡೋದು ಖಂಡಿತವಾಗಿ ಒಳ್ಳೇದಲ್ಲ. ಏಜ್ ಆದಾಗ ಮುಖ್ಯವಾಗಿ ನಮ್ಮ ದೇಹದ ಬೋನುಗಳು ಅಥವಾ ಎಲುಬುಗಳು ಒಂದು 30 ವರ್ಷಕ್ಕೆ ಗಟ್ಟಿ ಇರ್ತದೆ, ಪೀಕಲ್ಲಿ ಇರ್ತದೆ, ಸ್ಟ್ರಾಂಗೆಸ್ಟ್ ಬೋನ್ ಅಂತ ಹೇಳ್ತೇವೆ ಆ ಏಜ್ ಅಲ್ಲಿ. ಅದಾದ್ಮೇಲೆ ಗಟ್ಟಿತನ ಕಮ್ಮಿ ಆಗ್ತಾ ಬರ್ತದೆ. ನಾವು ತಿನ್ನುವಂತ ಆಹಾರ ಇರ್ಬೋದು, ನಾವು ಮಾಡುವಂತ ಕೆಲಸಗಳ ಡಿಪೆಂಡ್ ಆಗ್ತಾ ಹೋಗ್ತದೆ. ಯಾರು ತುಂಬಾ ಕೆಟ್ಟ ಫುಡ್ ತಗೊಳ್ತಾರೆ, ತುಂಬಾ ಆಲ್ಕೋಹಾಲ್ ತಗೊಳ್ಳುವಂಥದ್ದು ಇರ್ಬೋದು, ತುಂಬಾ ಹೊರಗಡೆ ತಿನ್ನುವಂಥದ್ದು ಇರ್ಬೋದು, ಅಂದ್ರೆ ಕೆಟ್ಟ ಫುಡ್ ಅಂದ್ರೆ ನಾಟ್ ಲೈಕ್ ಸಮಥಿಂಗ್ ಕ್ವಾಲಿಟಿ ಫುಡ್, ಅಂದ್ರೆ ಪೋಷಕಾಂಶ ಯುಕ್ತವಾಗಿರುವಂತ ಆಹಾರ ಅಲ್ಲ, ತುಂಬಾ ಲೈಕ್ ಈ ವಿನೆಗರ್ ಆಗಿರ್ಬೋದು, ಕಲರ್ಡ್ ಫುಡ್ ಇರ್ಬೋದು ಅಥವಾ ಅಜಿನೋಮೋಟೊ ಈ ತರ ಮಿಕ್ಸ್ ಆಗಿರುವಂತ ಆಹಾರಗಳನ್ನು ಕಂಟಿನ್ಯೂಸ್ ಆಗಿ ಯಾರು ತಗೊಳ್ತಾರೆ ಅವರ ಬೋನ್ ಡೆನ್ಸಿಟಿ ಸ್ವಲ್ಪ ಬೇಗ, ಒಬ್ಬ ಮನುಷ್ಯನಿಗೆ ಒಂದು 45 ವರ್ಷಕ್ಕೆ ಏನು ಬೋನಿನ ಸಾಂದ್ರತೆ ಕಮ್ಮಿ ಆಗಬೇಕು ಅವನು ಸ್ವಲ್ಪ ಬೇಗ ಆಗ್ತದೆ. ಸೊ ಬೇಗ ಆದಾಗ ಅವನಿಗೆ ಬೋನಿನ ಸವೆತಗಳು ಇರ್ಬೋದು ಅಥವಾ ಆ ಕಾರ್ಟಿಲೇಜ್ ಇರೋದು ರಿಹೈಡ್ರೇಷನ್ ಅಥವಾ ಡಿಹೈಡ್ರೇಷನ್ ಆಗುವಂತಿರ್ಬೋದು, ಇದೆಲ್ಲ ಆದಾಗ ಅಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಯಾವಾಗ ಮಂಡಿಯಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ ಅದರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಹೋದಾಗ ಅಥವಾ ಅದಕ್ಕೆ ಸ್ಟ್ರೈನ್ ಮಾಡಿದಾಗ ಅಲ್ಲಿ ಗ್ಯಾಪ್ ಕಮ್ಮಿ ಆಗಿ ಫ್ರಿಕ್ಷನ್ಸ್ ಆಗಿ ಅಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಇನ್ಫ್ಲಮೇಷನ್ ಆಗ್ತಾ ಹೋಗ್ತದೆ, ಅಂದ್ರೆ ಅಲ್ಲಿ ಊತ ಬರ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ಇಲ್ಲಿ ಊತ ಆಗ್ತದೆ ಅಂದ್ರೆ ಸ್ವೆಲ್ಲಿಂಗ್ ಬರ್ತದೆ ನಮ್ಮ ಜಾಯಿಂಟ್ ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳುವಂಥದ್ದು ಇರ್ತದೆ. ಅದು ಯಾವಾಗ ಊತ ಆಗ್ಲಿಕ್ಕೆ ಶುರು ಆಗ್ತದೆ ಆವಾಗ ಅಲ್ಲಿ ಒಳ ಜ್ವರ ಅಂದ್ರೆ ಅಲ್ಲಿ ನೋವು ಬರ್ಲಿಕ್ಕೆ ಶುರು ಆಗ್ತದೆ. ಯಾವಾಗ ಜ್ವರ ಇರ್ತದೆ ಅಲ್ಲಿ ನೋವು ಇರ್ತದೆ, ಯಾವಾಗ ಅಲ್ಲಿ ಊತ ಬರ್ತದೆ ಆವಾಗ ಅಲ್ಲಿ ಜ್ವರ ಬರ್ತದೆ, ಯಾವಾಗ ಜ್ವರ ಬರ್ತದೆ ಅಲ್ಲಿ ನೋವು ಬರಲೇಬೇಕು. ಈಗ ನಮಗೆ ಜ್ವರ ಬಂದಾಗ ನಮಗೆ ಮೈಗೆ ನೋವು ಬರ್ತದೆ, ಹಾಗೆ ಅಲ್ಲಿ ಆ ಮಂಡಿಯ ಒಳಗಡೆ ಒಳ ಜ್ವರ ಇರ್ತದೆ. ಆ ಒಳ ಜ್ವರದ ಮೇಲೆ ನಾವು ಪುನಃ ತಪ್ಪು ಮಾಡ್ತಾ ಹೋದ್ರೆ ಅಥವಾ ಪುನಃ ಕೆಲಸ ಮಾಡ್ತಾ ಹೋದ್ರೆ ಅಥವಾ ಪುನಃ ಹತ್ತುದು ಇಳಿದು ಮಾಡ್ತಾ ಹೋದ್ರೆ ಇನ್ನೂ ಊತ ಆಗ್ತಾ ಹೋಗ್ತದೆ. ಊತ ಆಗಿ ಅಲ್ಲಿ ಏನು ಸೈನೋವಿಯಲ್ ಫ್ಲೂಯಿಡ್ ಇರ್ತದೆ ಅದು ಹೊರಗೆ ಬರ್ತದೆ, ಅದಕ್ಕೆ ನಾವು ಫ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತೇವೆ, ಜಾಯಿಂಟ್ ಎಫ್ಯೂಷನ್ ಅಂತ ಹೇಳ್ತೇವೆ. ಸೊ ಅದು ಎಫ್ಯೂಷನ್ ಆದ ಕೂಡಲೇ ಇನ್ನೂ ಊತ ಆಗ್ತದೆ, ನಮ್ಮ ಜಾಯಿಂಟ್ ಎಲ್ಲ ದಪ್ಪ ಆಗ್ತದೆ, ಇನ್ನೂ ನೋವು ಜಾಸ್ತಿ ಆಗ್ತದೆ. ನೋವು ಬಂದ ಕೂಡಲೇ ನಾವು ಮೂವ್ಮೆಂಟ್ ಮಾಡೋದು ರಿಸ್ಟ್ರಿಕ್ಟ್ ಮಾಡ್ತೇವೆ, ನಮ್ಗೆ ಗೊತ್ತಿಲ್ಲದೆ ಮೂವ್ಮೆಂಟ್ ಮಾಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಮತ್ತೆ ಅವರಿಗೆ ಹೆದರಿಕೆ ಆಗ್ಲಿಕ್ಕೆ ಶುರು ಆಗ್ತದೆ, ಅಯ್ಯೋ ನನ್ನ ಕಾಲು ಹೋಯ್ತು, ನಂಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಾನು ಇನ್ನು ಬೆಡ್ಡಲ್ಲಿ ಆಗ್ತೇನೆ ಅಂತ ಹೇಳುವಂತ ಟೆನ್ಷನ್ ಶುರು ಆಗ್ತದೆ. ಸೊ ದಿಸ್ ಇಸ್ ಅ ವೆರಿ ಕಾಮನ್ಲಿ ಸೀನ್, ಲೈಕ್ ಇದು ಕಾಮನ್ ಆಗಿ ಬರುವಂತ ಒಂದು ಪ್ಯಾಟರ್ನ್ ಇರ್ತದೆ. ಸೊ ಯಾವುದೇ ಒಂದು ಪೇಷಂಟ್ ಮಂಡಿ ನೋವು ಅಂತ ಬಂದಾಗ ನಾವು ಅದು ದೈಹಿಕ ಕಾಯಿಲೆಯಿಂದ ಬಂದಿದ ಅಥವಾ ಆ ಜಾಯಿಂಟ್ ಅಲ್ಲಿ ಮಾತ್ರ ಬದಲಾವಣೆ ಆಗಿದೆ ಅಂತ ನೋಡ್ತೇವೆ. ಸೊ ಯಾವಾಗ ಆ ಕಾಯಿಲೆ ಸಿವಿಯರ್ ನೋಡ್ಕೊಂಡು ಅದು ಮಿನಿಸ್ಕಸ್ ಟೇರ್ ಇರ್ಬೋದು ಅಥವಾ ಲಿಗಮೆಂಟ್ ತೊಂದರೆ ಇರ್ಬೋದು ಅಥವಾ ಸವೆತ ಇರ್ಬೋದು, ಅದನ್ನು ನೋಡ್ಕೊಂಡು ನಾವು ಅವರಿಗೆ ಈ ಜಾನುಬಸ್ತಿ ಅಂತ ಹೇಳುವಂತ ಚಿಕಿತ್ಸೆ ಮಾಡ್ತೇವೆ. ಅದೇ ರೀತಿ ತುಂಬಾ ಊತ ಇದ್ರೆ ಅವರಿಗೆ ಈ ಲೇಪನ ಚಿಕಿತ್ಸೆ ಅಂದ್ರೆ ಬ್ಯಾಂಡೇಜ್ ಕಟ್ಟಿ ಲೇಪ್ ಎಲ್ಲ ಹಾಕಿ ಅವರಿಗೆ ಮನೆ ಕಳಿಸ್ತೇವೆ. ರೆಸ್ಟ್ ತಗೊಳ್ಬೇಕಾಗ್ತದೆ. 2-3 ದಿವಸದಲ್ಲಿ ಊತ ಎಲ್ಲ ಕಮ್ಮಿ ಆದಾಗ ಅವರಿಗೆ ನೋವು ಕಮ್ಮಿ ಆಗ್ತದೆ. ನೋವು ಕಮ್ಮಿ ಆದ್ಮೇಲೆ ಅವರಿಗೆ ಈ ನವರಕಿಡಿ ಅಥವಾ ಪತ್ರಪಿಂಡ ಸೇವನೆ ಅಂತ ಹೇಳುವಂತ ಒಂದು ಚಿಕಿತ್ಸೆ ಮಾಡಿ ಅದು ಮುಂದೆ ಬರದಾಗೆ ಪುನಃ ಅದೇ ರೀತಿ ಸವೆತ ಆಗದಾಗೆ ಅವರಿಗೆ ಬೇಕಾಗುವಂತಹ ಔಷಧಿಗಳು ಇರ್ಬೋದು, ಅದೇ ರೀತಿ ಡಯಟ್ ಇರ್ಬೋದು ಅಥವಾ ಸಪ್ಲಿಮೆಂಟ್ಸ್ ಇರ್ಬೋದು, ಅದೇ ರೀತಿ ಮನೆಯಲ್ಲಿ ಹೇಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳಿ ನಾವು ಹೇಳಿದನ್ನು ಅವರು ಫಾಲೋ ಮಾಡ್ತಾ ಹೋದ್ರೆ ಖಂಡಿತವಾಗಿ ಆ ಮಂಡಿ ನೋವು ಅಥವಾ ನೋವುಗಳು ಏನಿದೆ ಅದನ್ನು ಕಮ್ಮಿ ಮಾಡ್ಬೋದು. ಅದೇ ರೀತಿ ನಮ್ಮ ದೇಹದಿಂದ ಬರುವಂತ ಕಾಯಿಲೆಗಳು, ಅದು ರೊಮ್ಯಾಟಿಕ್ ಆರ್ಥರೈಟಿಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಮಂಡಿ ನೋವು ಬರ್ತದೆ. ಆ ಕಾಲದಲ್ಲಿ ನಾವು ಅವರ ದೇಹಕ್ಕೆ ಚಿಕಿತ್ಸೆ ಕೊಡಬೇಕಾಗ್ತದೆ. ಮುಖ್ಯವಾಗಿ ವಿರೇಚನ ಅಂತ ಹೇಳುವಂತ ಚಿಕಿತ್ಸೆ ಕೊಡ್ಬೋದು ಅಥವಾ ಬಸ್ತಿ ಅಂತ ಹೇಳುವಂತ ಪಂಚಕರ್ಮ ಚಿಕಿತ್ಸೆಗಳನ್ನು ಕೊಡ್ಬೋದು. ಸೊ ಇದೆಲ್ಲ ಚಿಕಿತ್ಸೆಗಳನ್ನು ಕೊಟ್ಟಾಗ ಯಾವುದೇ ಒಂದು ಕಾಯಿಲೆ ಬಂದಾಗ ಆ ಕಾಯಿಲೆಗೆ ಅನುಸಾರವಾಗಿ ನಾವು ಚಿಕಿತ್ಸೆ ಕರೆಕ್ಟ್ ಆಗಿ ನಾವು ಕೊಡ್ತಾ ಹೋದ್ರೆ ಯಾವುದೇ ಕಾಯಿಲೆ ನಾವು ಗುಣ ಮಾಡ್ಬೋದು. ಸೊ ಗುಣ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಆಗಿರೋದಿಲ್ಲ,
ಒಂದು ಏಜ್ ಆದ್ಮೇಲೆ ಅದು ಪುನಃ ಬರಬಾರ್ದು ಅಂತ ಏನಿಲ್ಲ, ಬಿಕಾಸ್ ಅಲ್ಲಿ ಬದಲಾವಣೆ ಆಗಿರ್ತದೆ. Okay. ಸೊ ಮುಂದೆ ಅದು ಬರಬಾರ್ದು ಅಂತ ಹೇಳುವಂತ ಅವರಿಗೆ ಮನಸ್ಥಿತಿ ಇದ್ರೆ ಅದಕ್ಕೆ ಏನು ವ್ಯವಸ್ಥೆಗಳು ಬೇಕು, ಎಷ್ಟು ಲಿಮಿಟೇಷನ್ ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು ಅಷ್ಟೇ ಮಾಡಿಕೊಂಡು ನಾವು ಮುಂದೆ ಅಂದ್ರೆ ಬೇರೆಯವ್ರನ್ನ ಡಿಪೆಂಡ್ ಆಗಬಾರದು ಅಂತ ಹೇಳುವಂತ ಒಂದು ಅವರಿಗೆ ಮನಸ್ಥಿತಿ ಇದ್ರೆ ಖಂಡಿತವಾಗಿ ಆ ಲಿಮಿಟೇಷನ್ ಇಟ್ಕೊಂಡು ನಾವು ಮಾಡಿದ್ರೆ ನಮಗೆ ಯಾರನ್ನು ಡಿಪೆಂಡ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಏಜ್ ಆಗಿರುವಾಗ ಮೇನ್ ಆಗಿ ಪ್ರಾಬ್ಲಮ್ ಅದೇ ಬರುತ್ತೆ. ಅಂದ್ರೆ ನಮ್ಮಲ್ಲಿ ಪೇಷಂಟ್ ಬಂದು ಹೇಳ್ತಾರೆ, ಡಾಕ್ಟ್ರೆ ಬೆಡ್ ಇಟ್ಕೊಂಡು ಏರ್ ತೂಕ ಇರುತ್ತೆ. ಇಟ್ ಈಸ್ ವೆರಿ ಕಾಮನ್ ಕ್ವಶನ್. ಸೊ ಅದು ಆಗಬಾರ್ದಂದ್ರೆ ಒಂದು ಲಿಮಿಟೇಷನ್ ಇರ್ತದೆ. ಆ ಲಿಮಿಟೇಷನ್ ಒಳಗೆ ನಾವು ನಮ್ಮ ಕೆಲಸ ಮಾಡಿದ್ರೆ ಅಥವಾ ನಮ್ಮ ಜಾಯಿಂಟ್ ಅನ್ನು ನೋಡ್ಕೊಂಡ್ರೆ ಯಾರಿಗೂ ಡಿಪೆಂಡ್ ಆಗುವಂತ ಅವಶ್ಯಕತೆ ಇರಲಿಲ್ಲ. ನಮ್ಮ ಕೆಲಸವನ್ನು ನಾವು ಮಾಡ್ತಾ ಚೆನ್ನಾಗಿರ್ಬೋದು ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಕೊನೆಯದಾಗಿ ಆಯುರ್ವೇದದ ಬಗ್ಗೆ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅನ್ನೋದು? ಅದೇ ಆಯುರ್ವೇದ ಅಂತ ಹೇಳುವಂಥದ್ದು ಈಗ ಎಲ್ಲರಿಗೂ ಗೊತ್ತಿದೆ. ನಮ್ಮ ದೇಶದಲ್ಲಿ ಇರ್ಬೋದು, ವಿದೇಶದಲ್ಲಿ ಇರ್ಬೋದು, ಮುಖ್ಯವಾಗಿ ವಿದೇಶದವರು ತುಂಬಾ ಇಲ್ಲಿ ಬರ್ತಾರೆ ಆಯುರ್ವೇದ ಚಿಕಿತ್ಸೆ ತಗೊಳ್ಳಿಕ್ಕೆ. ನಮ್ಮವರಿಗೆ ಈಗ ಗೊತ್ತಾಗ್ತಾ ಇದೆ ಆಯುರ್ವೇದ ಅಂದ್ರೆ ಏನು, ಆಯುರ್ವೇದದಲ್ಲಿ ಏನು ಚಿಕಿತ್ಸೆಗಳಿದೆ, ಅದರ ಪ್ರಯೋಜನ ಹೇಗಿದೆ, ಅದರ ಔಷಧಿಗಳು ಹೇಗಿದೆ ಅಂತ ಜನಗಳಿಗೆ ಗೊತ್ತಾಗ್ತಾ ಇದೆ. ಆ ಜನಗಳು ಯೂಸ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಯಾವುದೇ ಔಷಧಿ ಇರ್ಬೋದು, ಯಾವುದೇ ಡಾಕ್ಟರ್ ಇರ್ಬೋದು, ಆಯುರ್ವೇದ ಏನು ಓದಿರ್ತಾರೆ ಅವ್ರ ಹತ್ರ ಹೋಗಿ ಕರೆಕ್ಟಾಗಿ ಕೇಳ್ಕೊಂಡು ಔಷಧಿಗಳನ್ನು ಯೂಸ್ ಮಾಡಿ. ಕರೆಕ್ಟಾಗಿ ನೀವು ಒಂದು ಕಾಯಿಲೆಗೆ ಯಾವ ಔಷಧಿ ಬೇಕು ಅಥವಾ ಯಾವ ಚಿಕಿತ್ಸೆಗಳು ಬೇಕು ಅಥವಾ ಡಾಕ್ಟರ್ ಏನು ಹೇಳ್ತಾರೆ, ನಿಮ್ಮ ಮನೆ ಹತ್ತಿರದಲ್ಲಿರುವಂಥ ಡಾಕ್ಟರ್ ಇರ್ಬೋದು ಅಥವಾ ನಮ್ಮ ಆಸ್ಪತ್ರೆ ಇರ್ಬೋದು, ಎಲ್ಲೇ ಹೋಗಿ ತಗೊಂಡ್ರು ಸಹ ಅದನ್ನು ಚಾಚು ತಪ್ಪದೆ ಅದನ್ನು ಪಾಲನೆ ಮಾಡಿ 1 ತಿಂಗಳು ಅಥವಾ 2 ತಿಂಗಳು ಕರೆಕ್ಟಾಗಿ ಯಾವುದೇ ಒಂದು ಚಿಕಿತ್ಸೆ ಮಾಡಿದಾಗ ಅಥವಾ ಪಥ್ಯ ಮಾಡಿದಾಗ ಯಾವುದೇ ಕಾಯಿಲೆ ಗುಣ ಆಗೇ ಆಗ್ತದೆ. ಬಟ್ ನಮ್ಮ ಪ್ರಯತ್ನ ಬೇಕು. ನಾವು ಬರೀ ಇಲ್ಲಿಂದ ಮೆಡಿಸಿನ್ ತಗೊಳ್ಳೋದು, ಇಲ್ಲಿಂದ ಎಲ್ಲ ಬೇಡದೆಲ್ಲ ತಿನ್ನೋದು ಅಥವಾ ಡಾಕ್ಟರ್ ಹೇಳಿದನ್ನು ಮಾಡಲಿಕ್ಕಿಲ್ಲ. ಸೊ ಇದೆಲ್ಲ ಮಾಡಿದಾಗ ಯಾವುದು ಕಾಯಿಲೆ ಸಹ ಗುಣ ಆಗೋದಿಲ್ಲ. ಸೊ ಬರೇ ಮೆಡಿಸಿನ್ ಅಲ್ಲ, ಅವರು ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಚಾಚು ತಪ್ಪದೆ ನೀವು ಮಾಡಿದ್ರೆ ನಿಮಗೆ ಖಂಡಿತವಾಗಿ ಆಯುರ್ವೇದ ಪದ್ಧತಿ ಇರ್ಬೋದು ಅಥವಾ ಇಲ್ಲಿರುವಂಥ ಔಷಧಿಗಳಿರ್ಬೋದು ಖಂಡಿತವಾಗಿ ನಿಮಗೆ ಸಹಾಯ ಆಗ್ಬೋದು ಹೇಳ್ತಾ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಆಯುರ್ವೇದ ಚಿಕಿತ್ಸೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಜೊತೆಗೆ ಯಾವೆಲ್ಲ ರೋಗಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ ಎಲ್ಲದನ್ನು ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಚಿಕಿತ್ಸೆಗಳಿದೆ, ಜೊತೆಗೆ ಮೈಗ್ರೇನ್ ಆಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ, ಈ ಒಂದು ವೇದಂ ಆರೋಗ್ಯ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಚಿಕಿತ್ಸೆ ಲಭ್ಯವಿದೆ ಅನ್ನುವಂಥದ್ರ ಕುರಿತು ಡಾಕ್ಟರ್ ಸಚಿನ್ ಅಡ್ಕ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.